ಏನಂದರೆ ಇವತ್ತು ಸಿದ್ದರಾಮಯ್ಯ ಅವರು ಭಾಳಷ್ಟು ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಅಂದರೆ ಮುಸ್ಲಿಂ ಏರಿಯಾದಲ್ಲಿ ನೀವು ಅವರ ಭಾವಚಿತ್ರವನ್ನು ಹಾಕಬೇಡಿ. ಈ ಹಿಂದೆ ಜಿನ್ನಾ ಕೂಡ ನಮ್ಮ ದೇಶವನ್ನು ವಿಭಜನೆ ಮಾಡುವ ಸಂದರ್ಭದಲ್ಲಿ ಇದೇ ರೀತಿ ಹೇಳಿಕೆ ಕೊಟ್ಟು ದೇಶ ವಿಭಜನೆಗೆ ಕಾರಣವಾಯಿತು. ಮತ್ತೊಮ್ಮೆ ಈ ಜಿನ್ನಾ ಇನ್ನೊಂದು ರೂಪದಲ್ಲಿ ಇವತ್ತು ಸಿದ್ದರಾಮಯ್ಯ ಹುಟ್ಟಿದಾನಂತೆ ನಾನು ಅನಿಸ್ಕೊಳ್ತೇನೆ. ಸಿದ್ದರಾಮಯ್ಯನವರು ಕೂಡ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇವೆ. 75 ವರ್ಷದ ಅರಳು ಮರಳು ತುಂಬಿದ ಸಂದರ್ಭ ನೀವು ಮೊನ್ನೆ ಹುಟ್ಟುಹಬ್ಬದ ಆಚರಣೆ ಮಾಡಿದ್ದೀರಿ. ಖಂಡಿತವಾಗಿಯೂ 60ರ ನಂತರ ಅರಳು ಮರಳಿನಲ್ಲಿ ಬಹುಶಃ ಸಿದ್ದರಾಮಯ್ಯರಿಗೆ 15 ವರ್ಷದ ಅರಳು ಮರಳಲ್ಲಿ ಭಾಳಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಕೇವಲ ಉಡುಪಿಯ ಕಾಂಗ್ರೆಸ್ ನಾಯಕರಿಗೆ ಮಾತಲ್ಲ, ಸಿದ್ದರಾಮಯ್ಯನಿಗೂ ಕೂಡ ಎಚ್ಚರಿಕೆ ಕೊಡ್ತೇವೆ. ತಾಕತ್ತಿದ್ರೆ ನೀವು ಅದನ್ನು ತೆರವುಗೊಳಿಸುವಂಥ ಕೆಲಸ ಮಾಡಿ. ನಿಮ್ಮ ಮನೆಯಲ್ಲೇ, ನಿಮ್ಮ ಮನೆ ಅಂಗಳದಲ್ಲೇ ಇವರ ಭಾವಚಿತ್ರ ಇಟ್ಕೊಂಡು ಇಡೀ ನಮ್ಮ ರಾಜ್ಯದಾದ್ಯಂತ ಒಂದು ಒಳ್ಳೆ ರೀತಿ ಹೋರಾಟ ಮಾಡುವ ಮೂಲಕ ನಮ್ಮ ದೇಶಭಕ್ತನೆನಿಸಿಕೊಂಡ ವೀರ ಸಾವರ್ಕರ್ ಅವರ ಗೌರವ ಏನೆಂಬುದನ್ನು ನಾವು ತೋರಿಸಿಕೊಡ್ತೇವೆ. 1970ರಲ್ಲಿ ಇಂದಿರಾ ಗಾಂಧಿ ಅವರು ಅವರ ಭಾವಚಿತ್ರ ಇರುವ ಒಂದು ಸ್ಟ್ಯಾಂಪನ್ನು ಬಿಡುಗಡೆ ಮಾಡಿದರು. ಆದರೆ ಕಾಂಗ್ರೆಸ್ನವರಿಗೆ ಅವರ ನಿಜ ಬಣ್ಣ ಏನೆಂಬುದನ್ನು ಇವರು ತೋರಿಸಿಕೊಟ್ಟಿದ್ದಾರೆ. ವೀರ ಸಾವರ್ಕರ್ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಎಂಬುದರ ಬಗ್ಗೆ ಅವರಿಗೆ ತಿಳ್ಕೊಳ್ಳುವಷ್ಟು ಗುಣಗಳು ಅವರ ಹತ್ರ. ಯಾಕೆಂದರೆ ಅವರು ಇಷ್ಟರ ತನಕ 60 ವರ್ಷ ನಮ್ಮ ದೇಶವನ್ನು ಲೂಟಿ ಕೊಳ್ಳಿಡುವಂಥ ಕೆಲಸಗಳನ್ನ ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ಇವತ್ತು ವೀರ ಸಾವರ್ಕರ್ರ ಬಗ್ಗೆ ನಮಗೆ ಭಾಳಷ್ಟು ಗೌರವ ಉಂಟು. ನಮ್ಮ ನಾಯಕರು ಇವತ್ತು ವೀರ ಸಾವರ್ಕರ್ ಅವರ ಹೆಸರಲ್ಲಿ ಅಂಡಮಾನ್ನ ಏರ್ಪೋರ್ಟಿಗೆ ವೀರ ಸಾವರ್ಕರ್ ವಿಮಾನ ನಿಲ್ದಾಣ ಹೆಸರಿಟ್ಟಿದ್ದಾರೆ. ಅವರಿಗೆ ಬ್ರಿಟಿಷರು ಅವರ ನಾಯಕತ್ವವನ್ನು ಸಹಿಸಲಾಗದೆ ಅವರಿಗೆ ಜೈಲಿಗಟ್ಟಿ ಅವರಿಗೆ 2 ಸರ್ತಿ ಜೀವಾದಿ ಸಜೆಯನ್ನು ಕೂಡ ಕೊಟ್ಟದ್ದು ದಾಖಲೆಗಳಲ್ಲಿ ನಮಗೆಲ್ಲರಿಗೆ ತಿಳಿದ ವಿಚಾರ ಇದೆ. ಆ ದೃಷ್ಟಿಯಲ್ಲಿ ಇವತ್ತು ಅವರನ್ನು ನೆನಪಿಸುವಂಥ ಸಂದರ್ಭದಲ್ಲಿ ಅವರ ಜೈಲಿಗೆ ಇವತ್ತು ಅದು ಮ್ಯೂಸಿಯಂ ಆಗಿ ಪರಿವರ್ತನೆ ಮಾಡಿ ಇಡೀ ದೇಶ ವಿದೇಶದಲ್ಲಿ ಇವರು ಜನರು ಅದನ್ನು ನೋಡುವಂಥ ಒಂದು ವ್ಯವಸ್ಥೆ ಆಗಿದೆ. ಅದರ ಅರ್ಥ ಏನಂದರೆ ಒಬ್ಬ ದೇಶಭಕ್ತ ದೇಶಕ್ಕಾಗಿ ಯಾವ ರೀತಿ ತ್ಯಾಗ ಮಾಡಿದೆ ಅಂತ ಗೊತ್ತಾಗೋದು ಅದರಲ್ಲಿ. ಅದರಿಂದಾಗಿ ಕಾಂಗ್ರೆಸ್ನವರ ನಕಲಿ ಮುಖವಾಡ ಇಟ್ಕೊಂಡು ಅವರಿಂದ ಕಲಿಬೇಕಾದ ವಿಚಾರ ಏನಿಲ್ಲ. ಅದರಿಂದಾಗಿ ಉಡುಪಿಯ ಕಾಂಗ್ರೆಸ್ನವರಿಗೆ ಈಗಾಗಲೇ ನೀವು ಅಸ್ತಿತ್ವವನ್ನು ಕಳ್ಕೊಂಡಿದ್ದೀರಿ. ಖಂಡಿತವಾಗಿ ಉಡುಪಿಯ ಅದೇ ರೀತಿ ನಾವು ಸಿದ್ದರಾಮಯ್ಯನಿಗೆ ಖಂಡಿತವಾಗಿ ಒಂದೇ ಮಾತಿನಲ್ಲಿ ಅವರಿಗೆ ಉತ್ತರ ನಾವು ಕೊಡಲಿಕ್ಕೆ ಸಿದ್ಧರಿದ್ದೇವೆ. ನೇರವಾಗಿ ಕಾಂಗ್ರೆಸ್ ಸಿದ್ದರಾಮಯ್ಯ ಮಾನಸಿಕತೆ ಸರಿ ಇಲ್ಲ. ಮುಸಲ್ಮಾನ್ ಏರಿಯಾದಲ್ಲಿ ಬ್ಯಾನರ್ ಹಾಕಬಾರ್ದಂತಾರೆ. ಇವರು ಅಪ್ಪನ ಮನೆ ಮುಸಲ್ಮಾನರ ಏರಿಯಾ ಅಂತ ಹೇಳಿದ್ರು ಕೂಡ ಯಾವುದೇ ಕಾರಣಕ್ಕೂ ಈ ದೇಶ ಭಾರತ, ಇದು ಹಿಂದೂ ರಾಷ್ಟ್ರ. ಇಲ್ಲಿ ಯಾವುದೇ ಕಾರಣಕ್ಕೂ ಆ ಏರಿಯಾ ಈ ಏರಿಯಾ ಇಲ್ಲ. ಎಲ್ಲರೂ ಭಾರತೀಯರು, ಎಲ್ಲ ಮೂಲೆಗಳು ಕೂಡ ಸಾವರ್ಕರ್ ಬ್ಯಾನರ್ ಇರ್ತದೆ. ಸ್ವತಂತ್ರ ಹೋರಾಟಗಾರ ಯುವಕರ ಮನಸ್ಸಿನಲ್ಲಿ ಒಂದು ಸ್ವತಂತ್ರದ ಕಿಚ್ಚನ್ನು ಹಚ್ಚಿಸುವಂತಹ ವೀರ್ ಸಾವರ್ಕರ್ ಅವರ ಫೋಟೋವನ್ನು ಇವತ್ತು ರಾಜ್ಯದಲ್ಲಿ ಸ್ವತಂತ್ರದ ಅಮೃತ ಮಹೋತ್ಸವದಲ್ಲಿ ಹಾಕಿದ್ದಾರೆ. ಆ ಫ್ಲೆಕ್ಸ್ಗಳನ್ನು ತೆರೆಯುವಂಥ ಕೆಲಸ ಇವತ್ತು PFI ಮತ್ತು ಅವರ ತಮ್ಮಂದಿರುಗಳಾದಂಥ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಇವತ್ತು ಒಬ್ಬ ದೇಶ ಪ್ರೇಮಿಯ ಫ್ಲೆಕ್ಸನ್ನು ನಾವೆಲ್ಲರೂ ಗೌರವಿಸಬೇಕು. ಅವರ ಏನು ಜೀವನ ಶೈಲಿ ಇದೆ ಅದು ನಮಗೆಲ್ಲರಿಗೂ ಯುವಕರಿಗೆ ಆದರ್ಶ ಆಗಬೇಕು. ಆದರೆ ಇವತ್ತು ಮುಂಚಿನ ಕಾಂಗ್ರೆಸ್ ಹೇಗಿತ್ತೋ ಗೊತ್ತಿಲ್ಲ. ಆದರೆ ಈಗಿನ ಕಾಂಗ್ರೆಸ್ ಅನಾಗರಿಕ ರೀತಿಯಲ್ಲಿ ವರ್ತನೆ ಮಾಡ್ತಿದೆ. ನಿನ್ನೆ ತುಮಕೂರಿನಲ್ಲಿ ಸಾವರ್ಕರ್ನ ಫ್ಲೆಕ್ಸ್ ಆಡಿದ್ರು. ಅಂದರೆ ಇದೊಂದು ಸರಣಿ ರೂಪದಲ್ಲಿ ಆಗ್ತಾ ಇದೆ. ಇದೊಂದು ಪೂರ್ವ ನಿಯೋಜಿತ ಷಡ್ಯಂತ್ರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವ ಕಾಂಗ್ರೆಸ್ನ ಮನಸ್ಥಿತಿ ಇವತ್ತು ಫ್ಲೆಕ್ಸನ್ನು ತೆಗಿಬೇಕು ಅಂತ ಪೊಲೀಸ್ನವರು ನಿನ್ನೆ ಮನವಿ ಕೊಟ್ಟಿದ್ರು. ಅದೇ ಪೊಲೀಸ್ ಹತ್ತಿ ನಾವು ಇವತ್ತು ವಿನಂತಿ ಮಾಡ್ತೇವೆ. ಆ ಫ್ಲೆಕ್ಸ್ಗಳನ್ನು ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ಆ ಫ್ಲೆಕ್ಸನ್ನು ತೆಗಿಲಿಕ್ಕೆ ಮನವಿ ಕೊಟ್ಟವರ ವಿರುದ್ಧ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಬೇಕು. ಯಾಕಂದರೆ ಇದಕ್ಕಿಂತ ದೊಡ್ಡ ದೇಶದ್ರೋಹ ಖಂಡಿತವಾಗಿಯೂ ಇಲ್ಲ. ದೇಶದ್ರೋಹ ಪ್ರಕಟಿಸಬೇಕು. ಮತ್ತು ನಾವು ಪ್ರತಿ ಊರುಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿ ಇನ್ನು ಮುಂದಿನ ದಿವಸದಲ್ಲಿ ವೀರ ಸಾವರ್ಕರ್ನ ಫೋಟೋವನ್ನು ಹಾಕ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಧನ್ಯವಾದ.